ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಅಂಡ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಫೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಉಡುಪಿ ಜಿಲ್ಲೆಯ ಶಿವಳ್ಳಿ ಗ್ರಾಮದ ಕರಂಬಳ್ಳಿ ನಿವಾಸಿ ಶೀನಾ ನಾಯ್ಕ್ ಇಂದಿರಾಬಾಯಿ ಅವರ ಪುತ್ರ ಚಂದ್ರಶೇಖರ್ ನಾಯ್ಕ್ ಅವರು ಉಡುಪಿಯ ತೆಂಕನಡಿಯೂರು, ಕರಂಬಳ್ಳಿ ಬೈಲು, ಪೆರಂಪಳ್ಳಿ ಬೈಲ್ನಲ್ಲಿ ಸುಮಾರು 50 ಎಕರೆ ಮೇಲ್ಪಟ್ಟು ಇವರದ್ದೇ ಸ್ವಂತ ಟ್ರ್ಯಾಕ್ಟರ್, ಆಧುನಿಕ ನಾಟ್ಯಯಂತ್ರ ಕಟಾವು ಯಂತ್ರದ ಮೂಲಕ ಹಡಲು ಬಿದ್ದ ಭೂಮಿಯನ್ನ ಕೃಷಿ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು, ನಮ್ಮ ಸಂತೋಷ ನಮ್ಮ ನಂದ. ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಭೂರಮೆಯ ಜನ್ಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ, ಈ ನೆಲಕ್ಕೆ ಈ ಭೂರಮೆಯ ಜನ್ಮದಿನ. ಒಂದು ಕಾಲಕ್ಕೆ ಉಡುಪಿಯಲ್ಲಿ ಕೃಷಿಯೇ ಜೀವನ ಪದ್ಧತಿಯಾಗಿತ್ತು. ಆದರೆ ಕಾಲಕ್ರಮೇಣ ಭತ್ತ ಬೆಳೆಯುವುದು ಬಿಟ್ಟು ಇಲ್ಲಿನ ಜನ ಇತರ ವಾಣಿಜ್ಯ ಚಟುವಟಿಕೆಗಳಲ್ಲಿ ಆಸಕ್ತರಾದರು. ಪರಿಣಾಮ ಜಿಲ್ಲೆಯಲ್ಲಿ ಹೆಕ್ಟೇರುಗಟ್ಟಲೆ ಭೂಮಿ ಕೃಷಿ ಮಾಡದೆ ಖಾಲಿ ಬಿದ್ದಿದೆ. ಆದರೆ ಮತ್ತೆ ಈ ಭಾಗದಲ್ಲಿ ಕೃಷಿ ಮಾಡಲು ಉತ್ಸಾಹ ತೋರಿದ್ದು ಚಂದ್ರಶೇಖರ್ ನಾಯಕ್ ಹೊಸತೊಂದು ಕೃಷಿ ಕ್ರಾಂತಿಗೆ ಸಾಕ್ಷಿಯಾಗಿದ್ದಾರೆ. ಕೃಷಿ ಭೂಮಿ ಹಡಿಲು ಬೀಳಬಾರದು ಎಂಬ ಅವರೇ ಸ್ವತಃ ಈ ಕಾರ್ಯಕ್ಕೆ ಮುಂದಾಗಿದ್ದು, ಖಾಲಿ ಬಿಟ್ಟ ಕೃಷಿ ಭೂಮಿಯಲ್ಲಿ ಸಾಂಪ್ರದಾಯಿಕ ಭತ್ತ ಮತ್ತು ಆಧುನಿಕ ರೀತಿಯಲ್ಲಿ ನಾಟಿ ಮಾಡಿ ಭೂಮಿಯನ್ನ ಮತ್ತೆ ಹಸಿರಾಗಿಸಿದ್ದಾರೆ. ಇವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುರೇಂದ್ರ ನಾಯಕ್ ಕರಂಬಳ್ಳಿಯವರು ಮಾತನಾಡಿ, ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿಯನ್ನಾಗಿ ಮಾರ್ಪಡಿಸುವುದರಿಂದ ಮುಂಬರುವ ದಿನಗಳಲ್ಲಿ ಭಾರೀ ಬೆಲೆ ತೆರಬೇಕಾಗುತ್ತದೆ. ಹಿಂದೆ ಭತ್ತದ ಗದ್ದೆಗಳು ಗೇಣಿ ಪದ್ಧತಿಯಿಂದಾಗಿ ಪಾಳು ಬೀಳುತ್ತಿರಲಿಲ್ಲ. ಇಂದು ಕೃಷಿ ಜಮೀನು ಪ್ರಾಧಾನ್ಯತೆ ಕಳೆದುಕೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ ನಾಯ್ಕ್ ಅವರ ಕಾರ್ಯ ಮೆಚ್ಚುವಂತದ್ದು ಎಂದರು. ಕೃಷಿ ನಮ್ಮ ದೇಶದ ಬೆನ್ನೆಲುಬು ಹೇಳ್ತಾರೆ, ಆದರೆ ಈಗ ಅದು ಕ್ಷೀಣಿಸ್ತಾ ಬಂದಿದೆ. ಆದರೆ ನಮ್ಮ ಉಡುಪಿ ಕರಂಬಳ್ಳಿಯ ಶೀನಾ ನಾಯ್ಕ್ ಮತ್ತು ಇಂದಿರಾ ಬಾಯಿ ಇವರ ಮಗನಾದ ಚಂದ್ರಶೇಖರ್ ನಾಯ್ಕ್ ಇಲ್ಲಿ ತೆಂಕನಡಿಯೂರು ಈ ಬಯಲು ಪ್ರದೇಶದಲ್ಲಿ ಪಾಳು ಬಿದ್ದಂಥ ಗದ್ದೆಗಳನ್ನು ಸುಮಾರು 50 ಎಕರೆ 50 ಎಕರೆ ಕೃಷಿ ಭೂಮಿಯನ್ನು ಫಲವತ್ತಾಗಿ ಮಾಡುವುದರ ಮೂಲಕ, ನಾಟಿ ಮಾಡುವುದರ ಮೂಲಕ ಫಲವತ್ತಾಗಿ ಬೆಳೆ ತೆಗೆಯುವ ಇರಾದೆಯನ್ನು ಹೊಂದಿದ್ದಾರೆ. ಆ ಪ್ರಯುಕ್ತ ಇವತ್ತು ಈ ತೆಂಕನಡಿಯೂರು ಬಯಲು ಪ್ರದೇಶದಲ್ಲಿ ನಾಟಿಯನ್ನು ಮಾಡ್ತಿದ್ದಾರೆ. ಇವರ ಹತ್ರ ಸುಮಾರು ಉಳುಮೆಯ 5 ಮಿಷನ್ ಹಾಗೂ ಕಟಾವು ಯಂತ್ರ ಹಾಗೂ ಬೈ ಹುಲ್ಲು ರೋಲಿಂಗ್ ಮಾಡುವ ಮೆಷಿನನ್ನು ಹೊಂದಿದ್ದಾರೆ. ಪ್ರಗತಿಪರ ಕೃಷಿಕನಾಗಿ ಮೂಡಿಬರ್ತಿರುವ ಇವರು ಇವರ ಹಾಗೆ ಇನ್ನೂ ಕೂಡ ಹೆಚ್ಚಿನವರು ಈ ಕೃಷಿಯಲ್ಲಿ ಅವಲಂಬಿಸಿ ಕೃಷಿಯ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ಕೃಷಿ ಸ್ವಲ್ಪ ಉಳಿದರೆ ನಮ್ಮ ಈ ಪರಿಸರ ಉಳಿಯುತ್ತದೆ. ಆದರೆ ಇಂದಿನ ಈ ಯುಗದಲ್ಲಿ ಎಲ್ಲ ಕೃಷಿ ಭೂಮಿಗಳನ್ನು ನಾವು ನೆಲ ಲೇಔಟ್ ಆಗಿ ಪರಿವರ್ತನೆ ಮಾಡಿ ಅದರಲ್ಲಿ ಕೃಷಿ ಭೂಮಿಯನ್ನೇ ಇಲ್ಲದಾಗಿದೆ. ಮಳೆ ಕೂಡ ಕಡಿಮೆ ಆಗಿದೆ. ಎಲ್ಲದಕ್ಕೂ ಹಾಹಾಕಾರ ಬರ್ತಿದೆ. ದಯವಿಟ್ಟು ಆದಷ್ಟು ಸ್ವಲ್ಪವಾದವರು ಕೃಷಿಯನ್ನು ಮಾಡಿ ಕೃಷಿಯ ಜೀವನಕ್ಕೆ ಉತ್ತಮವಾಗಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕೃಷಿಯನ್ನೇ ಅವಲಂಬಿಸಿರುವುದು. ಅವರ ಜೀವನ ಮಟ್ಟ ಎಲ್ಲಿರುವುದೆಂದರೆ ಇಂದಿಗೂ ಕೂಡ 100 ವರ್ಷ ಬದುಕಿದ್ದಾರೆ. ಆದರೆ ಇಂದಿನ ಜೀವನ ಮಟ್ಟ ಅಷ್ಟೇನು ಸುಧಾರಣೆ ಇಲ್ಲ. ಆದರೆ ಸ್ವಲ್ಪವಾದರೂ ಕೃಷಿಯನ್ನು ಅವಲಂಬಿಸಿ ಇದು ಕೃಷಿ ಕೇವಲ ಇಂದಿನ ಈ ಯುಗದಲ್ಲಿ ಒಂದು ದಿನಕ್ಕೆ ಮಾತ್ರ ಕೆಸರು ದಿನ ಅದೇ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ. ಕೆಸರಲ್ಲಿ ಇಳಿದು ನೋಡಿ, ನಿಮಗೆ ಈ ಥೆರಪಿಗಳಲ್ಲಿ ಮಡ್ಡು ಬಾತ್ ಅಂತ ಇರ್ತದೆ. ಮಡ್ಡು ಬಾತನ್ನು ಈ ಗದ್ದೆಯಲ್ಲಿ ನೀವು ಸವಿಯಬಹುದು. ಹಾಗೆ ಚಂದ್ರಶೇಖರ್ ನಾಯ್ಕ್ ಈ ಕೃಷಿಯನ್ನು ಮಾಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲವನ್ನು ಆಶಿಸಿದ ಅವರಿಗೆ ಈ ಹಿಂದೆ ಕೂಡ ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನವನ್ನು ಮಾಡಿದ್ದಾರೆ. ಆದರೂ ಇವರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಸೇವೆಯಲ್ಲಿ ಕೂಡ ತೊಡಗಿದ್ದಾರೆ. ಇವರಿಗೆ ನಿಮ್ಮ ಬೆಂಬಲ ಅಗತ್ಯವಿದೆ ಎನ್ನುತ್ತಾ ನನ್ನ ಮಾತು ಮುಗಿಸ್ತೇವೆ.
ಸುಧಾಕರ್ ಶೆಟ್ಟಿ ತೆಂಕನೆಡಿಯೂರು ಅವರು ಮಾತನಾಡಿ, ಚಂದ್ರಶೇಖರ್ ಅವರು ಹಲವಾರು ವರ್ಷಗಳಿಂದ ಹಡಿಲು ಬಿದ್ದ ಭೂಮಿಯಲ್ಲಿ ಕೃಷಿ ಮಾಡುತ್ತಾ ಬರುತ್ತಿದ್ದಾರೆ. ಒಂದಿಷ್ಟು ಕೃಷಿಕನನ್ನ ಸೇರಿಸಿಕೊಂಡು ಸಾಂಪ್ರದಾಯಿಕ ಮತ್ತು ಆಧುನಿಕ ರೀತಿಯಲ್ಲಿ ಕೃಷಿ ಮಾಡಿ ಉತ್ತಮ ಇಳುವರಿಯನ್ನ ಪಡೆದುಕೊಳ್ಳುತ್ತಾರೆ ಎಂದರು. ನಮ್ಮ ಚಂದ್ರಶೇಖರ್ ಅವರು ಒಂದು 7-8 ವರ್ಷದಿಂದ ಈ ಹಡಿಲು ಭೂಮಿಯನ್ನು ಮಾಡ್ತಾ ಇದ್ದಾರೆ. ತುಂಬ ಹಡಿಲು ಭೂಮಿ ಇದೆ ಇಲ್ಲಿ, ಅದನ್ನೆಲ್ಲ ಇವರೇ ಮಾಡ್ತಾ ಇದ್ದಾರೆ. ಇವರು ಒಳ್ಳೆ ಕೃಷಿಕರು, ಒಳ್ಳೆ ಇಳುವರಿ ತೆಗಿತಾ ಇದ್ದಾರೆ. ಅವ್ರ ಹತ್ರ ಸ್ವಂತ ಉಳುವ ಟ್ರ್ಯಾಕ್ಟರ್ ಇದೆ, ನಮ್ಮ ಕಟಾವು ಮಿಷಿನ್ ಕೂಡ ಇದೆ. ನಮ್ಮ ಉಳಿದ ನಾವೆಲ್ಲ ಸ್ವಲ್ಪ ಮಾಡ್ತಾ ಇದ್ದೇವೆ, ಆದರೆ ಒಳ್ಳೆ ಇಳುವರಿ ಬರ್ತದೆ. ಚಂದ್ರಶೇಖರ್ ನಾಯಕ್ ಅವರು ಮಾತನಾಡಿ, ನಮ್ಮ ತಂದೆ ಕಾಲದಿಂದಲೂ ಕೂಡ ಹಡಿಲು ಬಿದ್ದ ಭೂಮಿಯನ್ನ ಕೃಷಿ ಮಾಡುತ್ತಾ ಬಂದಿದ್ದೇನೆ. ಈಗಿನ ಪರಿಸ್ಥಿತಿಯಲ್ಲಿ ಭತ್ತದ ಕೃಷಿ ಚಟುವಟಿಕೆಯಲ್ಲಿ ಒಂದಷ್ಟು ಬದಲಾವಣೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಲವಾರು ರೈತರು ಪಾಲ್ಗೊಂಡಿದ್ರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ನಡುಬೇಲ್ ಜಗದೀಶಾಮಿ ನಿರ್ಮಾಣದ ನಿತಿನ್ ರೈ ಕುಕ್ಕವಳ್ಳಿ ನುಡಿಯಾಲು ನಿರ್ದೇಶನದ ಧರ್ಮ ಚಾವಡಿ ತುಳು ಚಿತ್ರ ಜುಲೈ 11ರಂದು ಕರಾವಳಿಯಾದ್ಯಂತ ತೆರೆ ಕಾಣಲಿದೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕ ನಿತಿನ್ ರೈ ಕುಕ್ಕವಳ್ಳಿ ಮಾತನಾಡಿ, ತುಳು ಸಿನಿಮಾ ರಂಗದಲ್ಲಿ ನಾವು ಪ್ರಥಮವಾಗಿ ಧರ್ಮದೈವ ಚಿತ್ರ ಮಾಡಿದ್ದೆವು. ಅದು ಬಹಳ ಯಶಸ್ವಿಯಾಗಿ ಮೂಡಿಬಂದಿತ್ತು. ಪ್ರೇಕ್ಷಕರಿಂದಲೂ ಬಹಳ ಪ್ರೋತ್ಸಾಹ ಸಿಕ್ಕಿತ್ತು. ಇದೀಗ ಧರ್ಮ ಚಾವಡಿ ಸಿನಿಮಾ ಅದ್ಭುತ ಅನುಭವವನ್ನ ನೀಡಲಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಎಲ್ಲಾ ಥಿಯೇಟರ್ಗಳಲ್ಲೂ ಸಿನಿಮಾ ಬಿಡುಗಡೆಗೊಳ್ಳಲಿದೆ. ಮಲಯಾಳ ಮತ್ತು ತುಳು ಮಣ್ಣಿನ ಪರಿಮಳವನ್ನ ಹೊಂದಿರುವ ಈ ಚಿತ್ರ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ ಎಂದರು. ಲಾಸ್ಟ್ ಇಯರ್ ಅಂದ್ರೆ ಟೈಮ್ ಜುಲೈ ಧರ್ಮದೈವ ಒಂಜಿ ಮೂವಿ ಮಾತ ಒಂಜಿ ಎಲ್ಲೇ ಟೀಮ್ ಸೇರೋದು ಮಾತೆಲ್ಲ ಮಂತ್ರ ಒಂಜಿ ಸಬ್ಜೆಕ್ಟ್ ಅವೇನು ಮಾತ ಕಡೆ ಕಂಡ ಬಾಂಬೆ ಮಸ್ತ್ ಎಡ್ಡೆ ಮೋಹನ್ ರೈ ಕರ್ನೂರು ಒಂಜಿ ಸಾರತ್ತೇಡು ಬಾಂಬೆ ಎಡ್ಡೆ ಒಂಜಿ ಫಸ್ಟ್ ರಿಲೀಸ್ ಮಾತ ಎಡ್ಡೆ ಸಕ್ಸಸ್ ಆಡ ಅವೆಡ್ದು ಬುಕ್ಕ ತುಳುನಾಡು ಎಡ್ಡೆ ರನ್ ಆಡ ಎಂಕ್ಲೇನ ಊರುದಾಗಲು ಬಂದ್ಬಿಟ್ಟು ಒಂಜಿ ಪ್ರೀತಿ ತೋಜಾಯಿನಾಗಲು ಪುತ್ತೂರುದಾಗ ಸಮಥಿಂಗ್ ದಯವಿಟ್ಟ ಒಂಜಿ ಹೊಸ ಬೇರೆ ಫಿಲ್ಮ್ ಖಾಲಿ ಒಂಜಿ ಥಿಯೇಟರ್ ಪುತ್ತೂರ್ದು ಒಂಜಿ ಥಿಯೇಟರ್ 14,000 ಜನ ತೂತೇವೆ ಖಾಲಿ ಒಂಜಿ ಥಿಯೇಟರ್ ದಯವಿಟ್ಟು ಒಂಜಿ ಹೋಪ್ ಇತ್ತು ಒಂಜಿ ಇಮೇಜ್ ಬರ್ಪುಣ ಆ ಜನ ಬರ್ಪುಣ ಸ್ಟೈಲ್ ಎಂಕ್ಲಿಗೆ ಇತ್ತೆಲ್ಲ ಕಂಡು ಬರೋದು ಎಂಕ್ಲ ನೆಟ್ಲ ಅವು ಎಕ್ಸ್ಪೆಕ್ಟ್ ಮಾಡ್ದ ಎಂಕ್ಲ 3 ದಿನ ಫಸ್ಟ್ ಸ್ಟೆಪ್ ಏನಾಗಲಿ ಕೊಡ್ಪ್ಲಸ್ ದಯವಿಟ್ಟು ಪ್ರೀಮಿಯರ್ ಶೋತ ನೀ ಬರ್ತನೆ ಎಂಕ್ಲಿಗೆ ಒಂಜಿ ರಿವ್ಯೂ ಅಂಡ್ ಮೂವಿ ಅದ್ರ ರೀತಿ BGM ಆದಿಪ್ಪಡು ಆಕ್ಟಿಂಗ್ ಆದಿಪ್ಪಡು ಬರ್ತಾರ ಕತೆ ಆವಾಡು ಪ್ರತಿಯೊಂದು ಏನಾಗ್ಲದ ರೀತಿ ನಿಗ್ಲಿತ್ತ ಆಲ್ಮೋಸ್ಟ್ ರಿವ್ಯೂ ಪೂರ ತೂದುಪ್ಪಾರು ಆತು ಖುಷಿ ಆದ್ರೆ ಮಾತಾಡಲಿಲ್ಲ ಅವ್ರ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಬಂದು ಫೀಲ್ ಮಾತಾಡ್ಲಿಕ್ಕೆ ಕೊಡ್ತೇವೆ. ನಾನು ಮಾಧ್ಯಮದಾಗ ನನಗೆ ಪ್ರೀತಿ ಬೋರ್ಡ್ ಮುಲ್ಪದ ಒಂಜಿ ಫಸ್ಟ್ ಇಲ್ಲ ಅಂತಾನೆ ಮಾತಾಡ್ಲಿಕ್ಕೆ ಒಂದು ಸಪೋರ್ಟ್ ಬಂದಾಗ ದಯಮಾಡ ಒಂಜಿ ಲೋಕಲ್ ಪ್ರತಿಭೆ ದಯಮಾಡ ಏನೇ ಬಂದಿಲ್ಲ ಹೊಸ ಬೇರೆ ಪಾಡು ಫಿಲ್ಮ್ ಮಾಡ್ಕೊಂಡು ಭಾರಿ ರಿಸ್ಕ್ ಬೇರೆ ಮಸ್ತ್ ಹೊಸ ಬೇರೆ ಒಳ್ಳೆಯದು అంటే ಹಿರಿಯ ಕಲಾವಿದರು ಒಳ್ಳೆಯದು ಪಂಡ ನಮ್ಮ ರಮೇಶ್ ರೈ ಕುಕ್ಕಳ್ಳಿ ಅವಳಿ ಆಕ್ಚುಲಿ ಅವ್ರನ್ನ ಒಂಜಿ ಜಾನರ್ ತೂದುಪ್ಪಾರು ರಮೇಶ್ ರೈ ಕುಕ್ಕಳ್ಳಿ ನನ್ನ ಚಿಕ್ಕಪ್ಪ ಅವ್ರನ್ನ ಒಂಜಿ ಸ್ಟೈಲ್ ತೂದುಪ್ಪಾರು ಬಟ್ ಎಕ್ದಮ್ ಈ ಒಂಜಿ ಮೂವಿಡ್ ಅವ್ರನ್ನ ಒಂಜಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಹೊಸ ಬೇರೆ ಮಸ್ತ್ ಕೊರ್ಲು ಬಂದೆ ನಮ್ಮ ಪುತ್ತೂರ್ದ 2 ಜನ ಹೀರೋಯಿನ್ ಆಗಲಿ ಪುತ್ತೂರ್ದಾಗಲಿ ಧನ್ಯ ಪೂಜಾರಿ ಬುಕ್ಕ ನಿಶ್ಮಿತಾ ಶೆಟ್ಟಿ ಒಂದು ಕೂಡ ನಮಗೆ ಮಸ್ತ್ ಹೈಲೈಟ್ಸ್ ಉಂಟು ನಮ್ಮ ಲೋಕಲ್ ನಮ್ಮ ಒಂದು ಮಲ್ಪುಣ ಪಾಂಡ ಅರುಣ್ ರೈ ಪುತ್ತೂರು ಕ್ಯಾಮರಾಮ್ಯಾನ್ ನಾನು ಧರ್ಮದೇವ ರೆಡಿ ಹೋಗಿ ಆದಿದ್ದ ನೆಟ್ಲ ರವಿ ಸ್ನೇಹಿತ ನಮ್ಮ ಪ್ರೊಡ್ಯೂಸರ್ ಕಮ್ ನನ್ನ ಒಂಜಿ ಲೀಡ್ ರೋಲ್ ಮಾಡ್ತೇವೆ ಅಂಚ ದಯಾನಂದ ರೈ ಬೆಟ್ಟ ಮಾಡಿ ಮಸ್ತ್ ಪುತ್ತೂರ್ದಾಗಲಿ ಮಸ್ತ್ ಜನ ಉಂಟು ಶರತ್ ಅಲ್ಲರೋಡು ರವಿ ಅವಡು ಮಸ್ತ್ ಜನ ಒರಿಯನ್ ಮಸ್ತ್ ಜನ ಪುತ್ತೂರ್ದಾಗಲಿ ಉಂಟು ನಿಗ್ಲ ಒಂಜಿ ಪ್ರೀತಿ ಬೋರ್ಡು ದಯವಂಡ ಲಾಸ್ಟ್ ಟೈಮ್ ಎಂಕ್ಲ ಒಂಜಿ ಈ ಸ್ಟೆಪ್ ದಿಯರ್ ಎಂಕ್ಲಿಗೆ ಲಾಸ್ಟ್ ಟೈಮ್ ಒಂಜಿ ಮಸ್ತ್ ಪ್ಲಸ್ ದಯವಂಡ 6 ಜನ ಮುಂದೆ ತೂದಿಯರ್ನ ಎಂಕ್ಲ ಈ ರಿಸ್ಕ್ ತೊಂದರೆ ಒಂದು ಇಚ್ಚಾನ ದಯವಂಡ ಕಂಟೆಂಟ್ ವೈಸ್ ಆತು ಮಸ್ತ್ ಸ್ಟ್ರಾಂಗ್ ಉಂಟು ಕತೆ ಮಸ್ತ್ ಸ್ಟ್ರಾಂಗ್ ಉಂಟು ದಯವಂಡ ಒಂಜಿ ಸ್ಪೆಷಲ್ ಈ ಟೈಪ್ ಕೂಡ ಆಕ್ಚುಲಿ ಕುಡ್ಲರ್ ಪ್ರೀಮಿಯರ್ ಕ್ಲೀನಾಗೆಲ್ಲ ಪಂಡಂಜಿ ಈ ರೀತಿದ ಒಂಜಿ ಕತೆನ ನಮ್ಮ ಟ್ರೈ ಮಾಡ್ಕೊಡು ಪಂಡ ಅವಿಗೆ ಒಂಜಿ ದಮ್ ಬೋರ್ಡ್ ದಯವಂಡ ಒಂಜಿ ಜಾನರ್ ಒಂಜಿ ಜಾನರ್ ಪಲ್ಟ ಓಡಾಡ ನಮಕ್ ಒಂಜಿ ಚೂರು ರಿಸ್ಕ್ ದೆತ್ತು ನೋಡ ಎಂಗ್ಲ ಈ ರಿಸ್ಕ್ ನೀ ಸಬ್ಜೆಕ್ಟ್ ದೆತ್ತೊಂದ ಇಷ್ಟ ಆತ ನನ್ನ ಶೋ ಟೈಮ್ ಮಾತಾಡಲಿಕ್ಕೆ ಇಷ್ಟ ಆಪುನು ಒಂಜಿ ಕಾನ್ಫಿಡೆನ್ಸ್ ಉಂಡು ಅಂಚ ನಿಗಲ ಒಂಜಿ ಪ್ರೀತಿ ಬೋರ್ಡ್ ಕೇಳೋದು. ಥ್ಯಾಂಕ್ ಯು. ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಕಲಾವಿದರಾದ ರವಿ ಸ್ನೇಹಿತ್,
ನಾಯಕಿ ನಟಿ ಧನ್ಯಾ ಪೂಜಾರಿ, ಛಾಯಾಗ್ರಹಣ ಮಾಡಿದ ಅರುಣ್ ರೈ ಪುತ್ತೂರು, ಚಿತ್ರದ ಹಂಚಿಕೆದಾರ ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ, ದಯಾನಂದ ರೈ ಬೆಟ್ಟಂಪಾಡೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಸುಳ್ಳು ಆರೋಪ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪಡುಬಿದ್ರಿ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಕರುಣಾಕರ್ ಪೂಜಾರಿಯವರ ಆಯೋಜನೆಯಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಬಿಜೆಪಿಯವರು ಮಾಡುತ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ಇದರ ಬಗ್ಗೆ ಸತ್ಯ ತಿಳುವಳಿಕೆಯನ್ನ ನೀಡುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಕೈಗೊಂಡು 16 ಪಂಚಾಯತ್ಗಳಲ್ಲಿ 9 ಬಾರಿ ಬಿಜೆಪಿಯವರ ಸುಳ್ಳು ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಪ್ರತಿಭಟನೆ ಮಾಡುವುದರ ಮುಖೇನ ನೈಜತೆಯನ್ನ ಜನತೆಯ ಮುಂದೆ ಇಡುವ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದರು. ಪ್ರತಿಭಟನೆ ಆಯೋಜಿಸಿದ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ಕರುಣಾಕರ್ ಪೂಜಾರಿಯವರು ಮಾತನಾಡಿ, ಗ್ಯಾರಂಟಿ ಯೋಜನೆಯಿಂದಾಗಿ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಇದನ್ನ ಸಹಿಸಲಾಗದೆ ಬಿಜೆಪಿ ಪಕ್ಷದವರು ಕಕ್ಕಾಬಿಕ್ಕಿಯಾಗಿ ಏನು ಮಾಡಲು ತೋಚದೆ ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುತ್ತಿದ್ದಾರೆ ಎಂದರು. ಇವತ್ತು ಅಕ್ರಮ ಸಕ್ರಮ ಆಪ್ ಮಾಡಿರುವಂತದ್ದು, ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿರುವಂತದ್ದನ್ನೆಲ್ಲ ರದ್ದು ಮಾಡಿ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಇರುವಂತ ಸಮಯದಲ್ಲೇ ಆಗಿರುವಂತದ್ದು. ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಕರೆಂಟ್ ರೇಟು 2018ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುಗಿದ ಸಮಯದಲ್ಲಿ 53 ರೂಪಾಯಿ ಇತ್ತು ಕಿಲೋವಾಟ್ಗೆ. ಇವರು ಮೊನ್ನೆ ಅಧಿಕಾರ ಬಿಟ್ಟುಕೊಟ್ಟಂತ ಸಮಯದಲ್ಲಿ 183 ರೂಪಾಯಿ ಆಗಿದೆ ಕಿಲೋವಾಟ್ಗೆ. ಅವಾಗ ಸುನೀಲ್ ಕುಮಾರ್ ಅವರು ಸಚಿವರಾಗಿದ್ರು. ಅವರು ಹೇಳಿಕೆ ಕೊಟ್ಟರು, ಕರೆಂಟ್ ರೇಟ್ ಅನ್ನ ಸರ್ಕಾರ ಇದು ಮಾಡ್ಲಿಕ್ಕೆ ಹತೋಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೊಂದು ಪ್ರತ್ಯೇಕ ರೆಗ್ಯುಲೇಟರ್ ಇದೆ ಅಂತೇಳಿ. ಆವಾಗ ರೆಗ್ಯುಲೇಟರ್ ಇತ್ತು, ಇವಾಗ ಸರ್ಕಾರ ಕರೆಂಟ್ ರೇಟ್ ಜಾಸ್ತಿ ಮಾಡಿರೋದು. ಇದರ ಎಲ್ಲ ಮೂಲಾಂಶಗಳೇನು ಅಂತ ಹೇಳಿದ್ರೆ, ಬಡವರಿಗೆ ಸಿಗುವಂತ ಯಾವ ರೀತಿ ಸವಲತ್ತುಂಟು ಅದನ್ನು ಕಸಿದುಕೊಳ್ಳಬೇಕು ಅನ್ನುವಂಥ ಮೂಲಾಂಶ. ಗ್ಯಾರಂಟಿ ಸಹಿಸುವುದೇ ಇಲ್ಲ. ಗ್ಯಾರಂಟಿಯನ್ನು ರದ್ದು ಮಾಡಬೇಕು ಅಂತೇಳಿ 1 ವಾರ ಕಾಲ ಇವತ್ತು ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ರು. ಬಿಟ್ಟಿ ಗ್ಯಾರಂಟಿ 95% ಜನರಿಗೆ ಸಿಗ್ತದೆ. ಈ ರೀತಿಯಲ್ಲಿ ಅಂತಹ ಸಂದರ್ಭದಲ್ಲಿ GST ಹಾಕಿದ್ರು, ಬಡವರ ಮೇಲೆ ಸಬ್ಸಿಡಿ ರದ್ದು ಮಾಡಿದ್ರು, GST ಹಾಕಿದ್ರು. ಅಕ್ಕಿ ಮೇಲೆ, ಹಾಲಿನ ಮೇಲೆ, ಎಲ್ಲ ಪದಾರ್ಥಗಳ ಜನಸಾಮಾನ್ಯರು ಉಪಯೋಗ ಮಾಡುವಂತ ಎಲ್ಲ ಪದಾರ್ಥಗಳ ಮೇಲೆ GST ಟ್ಯಾಕ್ಸ್ ಹಾಕಿ ಬಡವರ ರಕ್ತ ಹೀರುವಂತ ಕೆಲಸ ಕಾರ್ಯ ಈ ಬಿಜೆಪಿ ಸರ್ಕಾರ ಮಾಡ್ತು. ಅಂತ ಸಮಯದಲ್ಲಿ ನಾವು ಮನೆ ಮನೆಗೆ ಕೂಪನ್ ಕೊಟ್ಟೆವು ಚುನಾವಣಾ ಸಮಯದಲ್ಲಿ, ಆದ್ರೆ ನಮ್ಮನ್ನು ಯಾರು ಕೂಡ ನಂಬಲಿಲ್ಲ. ಇವತ್ತು 5ರಲ್ಲಿ 5 ಕೂಡ ನಾವು ಸೋತು ಹೋದೆವು, ನಾವೆಲ್ಲ ಸೋತೆವು. ಆದ್ರೆ ಘಟ್ಟದ ಮೇಲೆ ನಮ್ಮ ಕೈ ಬಿಡಲಿಲ್ಲ. 136 ಶಾಸಕರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದ ಕಾರಣ. ಕೆಪಿಸಿಸಿ ಕೋಆರ್ಡಿನೇಟರ್ ನವೀನ್ ಚಂದ್ರ ಶೆಟ್ಟಿ, ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೈಎಸ್ ಕುಮಾರ್ ಅವರು ಮಾತನಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲಿ 5 ವಿಷಯಗಳನ್ನು ಅವರು ಪ್ರಸ್ತಾಪನೆ ಮಾಡಿದ್ರು. ಆ 5 ವಿಷಯಗಳನ್ನು ಅವರು ಪ್ರಸ್ತಾಪನೆ ಮಾಡಿದ್ದು ಇವತ್ತು ನಾವು ಅದರ ಸತ್ಯಾದರ್ಶನ ಮಾಡಲಿಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಿರಂತರವಾಗಿ 1 ವಾರದ ಮುಖೇನ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಸತ್ಯಾದರ್ಶನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದರ ಬಗ್ಗೆ ಇವಾಗಲೇ ಬಹಳಷ್ಟು ಹೇಳಿರಬಹುದು. ಯಾಕಂದ್ರೆ 9/11 ಇಂದ ಪ್ರಾರಂಭವಾಗಿರುತ್ತಂಥದ್ದು. 9/11 ಕೂಡ 25 ಸೆನ್ಸಿನ ಒಳಗಡೆ ನಮ್ಮ ನಾಯಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರಕೆ ಅವರಿಗೂ ನಗರಾಭಿವೃದ್ಧಿ ಸಮಿತಿಯ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯವರಿಗೆ 25 ಸೆನ್ಸಿನ ಒಳಗಡೆ ಇರತಕ್ಕಂಥ ಜಾಗದ್ದು ನಕ್ಷೆಯನ್ನು ಮಾಡಿರುವಂತದ್ದು ನಾವಲ್ಲ. 21ನೇ ವರ್ಷದ ಅವಧಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ಅವರು ಅದನ್ನು ನಮ್ಮ ಮೇಲೆ ಗೂಬೆಗೊಳಿಸತಕ್ಕಂಥ ಕೆಲಸ ಮಾಡಿರುವಂತದ್ದು. ಹೇಳ್ತಾ ಇದ್ದ ಜನರ ಮುಂದೆ ಪ್ರಾಯಶಃ ಅದನ್ನೆಲ್ಲ ಪುನರ್ ಪರಿಶೀಲನೆ ಮಾಡಬೇಕೆನ್ನತಕ್ಕಂಥ ಆದೇಶ ಮಾಡಿರುವಂತದ್ದು ಅವರ ಕಾಲಘಟ್ಟದಲ್ಲಿ. ಹಾಗಾದ್ರೆ ಇದನ್ನು ನಾವು ಅವರು ಏನೆಲ್ಲ ಹೇಳಿದ್ದಾರೆ ಅದನ್ನು ನಾವು ಅವರ ಗ್ರಾಮ ಪಂಚಾಯತ್ ಎದುರಲ್ಲಿ ನಾವು ಕೂಡ ಹೇಳಬೇಕಲ್ಲ. ಇದನ್ನು ನಾವು ಹೇಳಬೇಕು. ಇದು ನಾವು ಮಾಡಿದಿರುವಂತದ್ದಲ್ಲ. ನಾವು ಯಾವತ್ತೂ ಕೂಡ ಪಿಂಚಣಿ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, BPL ಕಾರ್ಡ್ಗಳಿರ್ಬೋದು, ಬಹಳಷ್ಟು ಜನರಿಗೆ ಪ್ರಯೋಜನ ಆಗಬೇಕು, ಜನಸಾಮಾನ್ಯರಿಗೆ ಪ್ರಯೋಜನ ಆಗ್ಬೇಕನ್ನೋದಂಥದ್ದು ನಮ್ಮ ನಾಯಕರಾಗಿದ್ದ ವಿನಯ್ ಕುಮಾರ್ ಸರ್ಕಾರ ಇರುವಾಗ 80%ಗಿಂತಲೂ ಹೆಚ್ಚು ಜನರಿಗೆ BPL ಕಾರ್ಡ್ಗಳಾಗಿತ್ತು.
ಆದ್ರೆ ಅದನ್ನು ಮೊಟಕುಗೊಳಿಸಿದ ಅರ್ಥ ಏನು? ಜನಸಾಮಾನ್ಯರಿಗೆ ಏನು ಪ್ರಯೋಜನ ಸಿಗ್ತದೆ ಅದು ಸಿಗಬಾರದು ಎನ್ನುವ ರೀತಿಯಲ್ಲಿ ಹಿಂದಿನ ಬಾಗಿಲಿನಿಂದ ಪಿತೂರಿ ಮಾಡಿಕೊಂಡು ಆದೇಶನ ಹೊರಡಿಸಿ ಅದನ್ನು ಕಡಿಮೆ ಮಾಡತಕ್ಕಂಥದ್ದು. ಜನಸಾಮಾನ್ಯರಿಗೆ ಹೆಚ್ಚು ಪ್ರಯೋಜನ ಆಗುವುದಾದ್ರೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನತಕ್ಕಂಥ ಆದೇಶ. ಜನಸಾಮಾನ್ಯರಿಗೆ ಅದರಿಂದ ಒಳ್ಳೇದಾಗ್ತದೆ, ಅದನ್ನು ಪುನರ್ ಪರಿಶೀಲನೆ ಮಾಡಿ ಅದನ್ನು ಅವರಿಗೆ ದೊರಕುವ ರೀತಿಯಲ್ಲಿ ಇದ್ರೂ ಕೂಡ ದೊರಕದ ರೀತಿಯ ಆದೇಶವನ್ನು ಮಾಡುವಂತದ್ದು. ಹಿಂದಿನ ಬಾಗಿಲಿನಿಂದ ಕೆಲಸ ಮಾಡಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ನಮ್ಮ ಮೇಲೆ ಗೂಬೆ ಗುರಿಸ್ತಕ್ಕಂಥ ಕೆಲಸ ಮಾಡಿದಾಗ ನಾವು ಗ್ರಾಮ ಪಂಚಾಯತ್ ಎದುರುಗಡೆ ಹೇಳ್ಬೇಕಾ ಬೇಡವಾ? ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಜೋಡೆತ್ತು ಸಿದ್ದರಾಮಯ್ಯಜಿ ಮತ್ತು ಡಿಕೆಶಿ ಅವರ ನೇತೃತ್ವದಲ್ಲಿ ನಡೆಯುವಂತ ಕರ್ನಾಟಕ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಜನತೆಯ ಮನವನ್ನು ಗೆದ್ದಿದ್ದಾರೆ. ಈ ಸಮಯದಲ್ಲಿ ಜನತೆಗೆ ಇವತ್ತಿನಲ್ಲಿ ಜನತೆಗೆ ಈ ಪಂಚ ಗ್ಯಾರಂಟಿಯಿಂದ ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಸಾರಿಗೆ ವ್ಯವಸ್ಥೆ ಆಗಲಿ, ಇದರಿಂದ ತುಂಬಾ ಜನರಿಗೆ ಒಂದು ರೀತಿಯಲ್ಲಿ ಉಪಕಾರ ಆಗಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಇದನ್ನೆಲ್ಲ ಕಂಡು ಕಕ್ಕಾಬಿಕ್ಕಿಯಾಗಿ ಏನು ಮಾಡುದಂತ ತೋಚದೆ ಒಂದು ರೀತಿಯಲ್ಲಿ ಸುಳ್ಳು ಆರೋಪವನ್ನು ಕಾಂಗ್ರೆಸ್ನ ತಲೆಗೆ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪ್ರಯತ್ನ ನಡೆಯುವುದಿಲ್ಲ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ಸರ್ಕಾರ, ಡಿಕೆಶಿ ಅವರ ಸರ್ಕಾರ 5 ವರ್ಷ ಸುಂದರವಾಗಿ ನಡೆಸುತ್ತಾರೆ ಅಂತ ನಾವು ಪುನಃ ಅವರಿಗೆ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಾಸಕರು ಸುಳ್ಳು ಆರೋಪವನ್ನು ಹೇಳಿ ಜನರ ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ. ಮೊದಲು ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಯಕ್ಷಗಾನ ಎಂಬುದು ಈ ದಕ್ಷಿಣ ಕನ್ನಡ ಅವಿಭಾಜ್ಯ ಜಿಲ್ಲೆಯ ಒಂದು ಕಣ್ಣು ಅಂತ ನಾವು ಹೇಳ್ತೇವೆ. ಇತ್ತೀಚೆಗೆ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಪಂಚಾಯತ್ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರು. ಯಾವ ಪುರುಷಾರ್ಥಕ್ಕಂತ ನಮಗೆ ಖಂಡಿತ ಗೊತ್ತಿಲ್ಲ. ಇವತ್ತು ನಾಡಿನ ಜನ ಮಾತಾಡ್ತಿದ್ದಾರೆ. ಈ ಪಂಚ ಗ್ಯಾರಂಟಿ ಹೆಚ್ಚಿನ ಫಲಾನುಭವಿಗಳು ಇವತ್ತು ಯಾರ್ದು ಇದ್ರೆ ಅದು ಬಿಜೆಪಿ ಪಕ್ಷದವರು ಇರೋದು. ಇವತ್ತು ಈಗಾಗಲೇ ಉಮನಾಥ್ ಅವರು ಪ್ರಸ್ತಾವನೆ ಮಾಡಿದ್ರು. ಇಲ್ಲಿ ಕಡತವನ್ನು ತೆಗೆದು ನಾವು ಪರಿಶೀಲನೆ ಮಾಡಿದ್ರೆ ಅದರಲ್ಲಿ ಕಾಂಗ್ರೆಸ್ಗಿಂತ ಜಾಸ್ತಿ ಪ್ರಯೋಜನವನ್ನು ಪಡೆದವರು ಅವರೇ. ಅದು ಅಲ್ಲದೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಹಸನ್ರವರಿಗೆ ಒಂದು ಮಾತನ್ನು ಹೇಳಿದ್ರು. ಪಡೆದಿರಿ ಅಂತ ಒಂದು ಗ್ರಾಮ ಪಂಚಾಯತ್ಗೆ ತಿಂಗಳಿಗೆ ಈ ಪಂಚ ಗ್ಯಾರಂಟಿಯ ಮುಖೇನ 1 ಕೋಟಿ ರೂಪಾಯಿಯನ್ನು ತಗೊಳ್ತಿದ್ದಾರೆ ಅಂತ. ಒಂದು ಪಂಚಾಯತ್ಗೆ 1 ಕೋಟಿ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಪಂಚಾಯತ್ಗಳು ಇವತ್ತು ಬಡವರ ಕಣ್ಣೀರಿಸುವಂತ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ. ಇವತ್ತು ಗೃಹ ಜ್ಯೋತಿ ಇರ್ಬೋದು, ಗೃಹ ಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ಯೋನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು. ಇವತ್ತು ಯಾರು ಈ ಹಿಂದೆ ಸಹ ಅವಲೋಕನ ಮಾಡೋಣ ನಾವು. ಈ 2 ವರ್ಷದಲ್ಲಿ ಸಿದ್ದರಾಮಯ್ಯವರು ಕೊಟ್ಟಂತ ಈ ಒಂದು ಯೋಜನೆಗಳು ಈಗಿಂತ ಹಿಂದೆ 5 ವರ್ಷ ಹಿಂದೆ ನಮ್ಮ ಸರ್ಕಾರವೇ ಬಂದಿತ್ತು. ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿದ್ರು. ಆವಾಗಲೂ ನಾವು ಅವರು ಚುನಾವಣಾ ಸಂದರ್ಭದಲ್ಲಿ ಸುಮಾರು 165 ಆಶ್ವಾಸನೆಗಳನ್ನು ಕೊಟ್ಟಿದ್ರು. 165 ಅದರಲ್ಲಿ ಪೂರೈಸಿದ್ದಾರೆ. ಅದು ವಸತಿ ಭಾಗ್ಯ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು, ಕ್ಷೀರ ಭಾಗ್ಯ ಇರ್ಬೋದು, ಋಣಮುಕ್ತ ಭಾಗ್ಯ ಇರ್ಬೋದು, ಆರೋಗ್ಯ ಭಾಗ್ಯ ಇರ್ಬೋದು, ಮನಸ್ಸಿನ ಇರ್ಬೋದು, ವಿದ್ಯಾಸಿರಿ ಇರ್ಬೋದು, ಇಂಥ ಯೋಜನೆಗಳು ಸುಮಾರು. ಈ ಸಂದರ್ಭದಲ್ಲಿ ಕಾಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಯಾಜ್, ನವೀನ್ ಎನ್ ಶೆಟ್ಟಿ, ಅಬ್ದುಲ್ ರಹಿಮಾನ್, ವಿಶ್ವಾಸ್ ಅಮೀನ್, ರಮೀಜ್, ಗಣೇಶ್, ವಾಮನ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾಂತಲಾ ಶೆಟ್ಟಿ, ಪಡುಬಿದ್ರಿ ಗ್ರಾಮೀಣ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಚಿತಾ ಹಾಗೂ ಕಾಂಗ್ರೆಸ್ನ ಸದಸ್ಯರು ಪಾಲ್ಗೊಂಡಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ. ರಾಜ್ಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ಗೆ ಚುನಾವಣೆ ಸಿದ್ಧತೆ ಆರಂಭಗೊಳ್ಳುವ ನಿರೀಕ್ಷೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯವನ್ನು ಆರಂಭಿಸಿದೆ. ಬಿಜೆಪಿಯ ಶಕ್ತಿ ಕೇಂದ್ರ ಎಂದೇ ಗುರುತಿಸಿಕೊಂಡಿದ್ದ ಪುತ್ತೂರಿನಲ್ಲೂ ರಾಜಕೀಯ ಚಟುವಟಿಕೆಗಳಿಗೆ ಚಾಲನೆ ದೊರೆತಿದೆ. ಈ ಚಟುವಟಿಕೆಗಳ ಪ್ರಮುಖ ಹೈಲೈಟ್ಸ್ ಪಕ್ಷಾಂತರ. ಇದೇ ರೀತಿ ನಡೆದ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶೋಕ್ ಕುಮಾರ್ ರೈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಪೂರಕವಾಗಿ ಬೇರೆ ಬೇರೆ ಪಕ್ಷಗಳಿಂದ ತಮ್ಮ ಪಕ್ಷಕ್ಕೆ ಕಾರ್ಯಕರ್ತರನ್ನ, ಮುಖಂಡರನ್ನ ಸೇರಿಸಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದಾರೆ. ತನ್ನ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನಿಂದ ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಇದೇ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನಡೆದ ಪಕ್ಷಾಂತರ ಕಾರ್ಯಕ್ರಮವೊಂದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿದ್ದ ರೇಖಾ ನಾಗರಾಜ್ ಎನ್ನುವ ಮಹಿಳೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿತ್ತು. ಇದಕ್ಕೆ ಪೂರಕವೆಂಬಂತೆ ಕಾರ್ಯಕರ್ತರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ.
ಕಾಂಗ್ರೆಸ್ ಮುಖಂಡರೋರ್ವರ ಮನೆಯಲ್ಲಿ ನಡೆಯುತ್ತಿದ್ದ ಪಕ್ಷದ ಸಭೆಗೆ ರೇಖಾ ನಾಗರಾಜ್ ಬಂದು ಹಲವರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ಮಾಹಿತಿಯನ್ನ ಹಂಚಿಕೊಂಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೇ ರೇಖಾ ನಾಗರಾಜನ್ನು ಸೇರಿಸಲಿಲ್ಲ. ಅವರಷ್ಟಾಗಿ ನಮ್ಮ ವಲಯ ಮೀಟಿಂಗ್ಗೆ ಬಂದಿದ್ದರು. ನಮ್ಮದು ಪುತ್ತೂರಲ್ಲಿ ಪ್ರತಿ ತಿಂಗಳು ನಮ್ಮ ಕಾಂಗ್ರೆಸ್ ಆಫೀಸಿನಲ್ಲಿ ಪ್ರತಿ ತಿಂಗಳು ಶನಿವಾರ ಶಾಸಕರ ಒಂದು ಭೇಟಿ ಕಾರ್ಯಕ್ರಮ ಮತ್ತು ಕಾಂಗ್ರೆಸ್ ಕಚೇರಿ ಒಂದು ಸಭೆ, ಕಾರ್ಯಕರ್ತರೊಟ್ಟಿಗೆ ಸಭೆ ಇದೆ. ಅದು ಈಗ ನಾನು ಒಬ್ಬ ಅಧ್ಯಕ್ಷನಾದ ನಂತರ ಒಂದು 6 ಸಭೆ ನಡೆಯಿತು. ಶಾಸಕರು ಕಾಂಗ್ರೆಸ್ ಕಚೇರಿಗೆ ಬಂದು ಮೊನ್ನೆಯ ಸಭೆಯಲ್ಲಿ ಅವರೊಂದು ನಿರ್ಣಯ ಮಾಡಿದ್ದಾರೆ. ಇನ್ನು ಉಳಿದಂಥ ಸಭೆಗಳನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ವಲಯ ಮೀಟಿಂಗ್ಗಳನ್ನು ಮಾಡಿ ಒಬ್ಬರ ಮನೆಯಲ್ಲಿ ಮೀಟಿಂಗ್ ಮಾಡಬೇಕಾದ. ಆ ರೀತಿಯಾಗಿ ನಾವು ಪ್ರಥಮ ಮೀಟಿಂಗನ್ನು ನಿನ್ನೆ ನಾವು ಅನಿರೆ ಜಯರಾಜ್ರವರ ಮನೆಯಲ್ಲಿ ಬಡಗನೂರು ವಲಯ ಕಾಂಗ್ರೆಸ್ ವತಿಯಿಂದ ನಾವು ಮಾಡಿದ್ದೇವೆ. ಆ ವಲಯ ಕಾಂಗ್ರೆಸ್ ವತಿಯಿಂದ ಮಾಡಿದ ಮೀಟಿಂಗ್ನಲ್ಲಿ ನಾವೊಂದು ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ಮತ್ತು ಪುತ್ತೂರಿನ ಶಾಸಕರ ಅಭಿವೃದ್ಧಿಯ ಒಂದು ಕೈಪಿಡಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಪ್ರತಿ ಮನೆಗೆ ಮುಟ್ಟಿಸುವ ಒಂದು ರೀತಿಯಲ್ಲಿ ನಾವಲ್ಲಿ ಬಿಡುಗಡೆ ಮಾಡಿದ್ದೇವೆ. ಆ ಹೊತ್ತಿಗೆ ನಮ್ಮ ಸೇರ್ಪಡೆಗೊಳಿಸುವವರು ಕೆಲವರು ಇದ್ದಾರಂತ ಅಲ್ಲಿ ಲೋಕಲ್ನ ನಮ್ಮ ಅಲ್ಲಿಯ ಲೀಡರ್ನ ಹೇಳಿದರು. ಆಗ ಸೇರ್ಪಡೆಗೊಳಿಸುವವರು ದಯವಿಟ್ಟು ವೇದಿಕೆ ಬನ್ನಿ ಅಂತ ಹೇಳುವಾಗ ಇದೇ ರೇಖಾ ನಾಗರಾಜ್ ಸಮೇತ 9 ಜನರು ನಮ್ಮ ಇದಕ್ಕೆ ಬಂದಿದ್ದಾರೆ. ಅದರಲ್ಲಿ 9 ಜನರ ಹೆಸರು ಕೂಡ ನಮ್ಮ ಹತ್ರ ಇದೆ. ಬಿಜೆಪಿ ಮುಖಂಡೆಯ ಕಾಂಗ್ರೆಸ್ ಸೇರ್ಪಡೆಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳೆಲ್ಲ ಹರಿದಾಡಿದ ಕಾರಣ ಆಕೆಯೇ ಇದೀಗ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ಸೇರ್ಪಡೆಯ ಘಟನೆಯನ್ನ ನಿರಾಕರಿಸಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ರೇಖಾ ನಾಗರಾಜ್ ಅವರು ತಮ್ಮ ವೈಯಕ್ತಿಕ ಕೆಲಸವೊಂದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೋರ್ವರ ಮನೆಗೆ ತೆರಳಿದ್ದ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಸಭೆ ನಡೆಯುತ್ತಿತ್ತು. ಆ ಕಾರಣಕ್ಕೆ ಅಲ್ಲೇ ನಿಂತು ಸಭೆ ಮುಕ್ತಾಯವಾದ ಬಳಿಕ ಕಾಂಗ್ರೆಸ್ ನಾಯಕರೊಬ್ಬರನ್ನ ಮಾತನಾಡಿಸಲು ಹೋದ ಸಂದರ್ಭದಲ್ಲಿ ನಮ್ಮ ಕೈಗೆ ಕಾಂಗ್ರೆಸ್ ಧ್ವಜವನ್ನ ಕೊಟ್ಟು ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಮಾನಹಾನಿ ಮಾಡಿದ್ದಾರೆ ಎಂದರು. ನಿನ್ನೆ ನಾನು ಬಡಗನವರಿಗೆ ನನ್ನ ಕೆಲಸದ ನಿಮಿತ್ತ ಒಂದು ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ ಹೋಗಿರುವಾಗ ನನ್ನ ಕೆಲಸದ ಒಂದು ಫಾರ್ಮ್ ಅನ್ನು ಅವರೆಲ್ಲ ಪರಿಶೀಲನೆ ಮಾಡಿದರು. ಆದರೆ ನಾನು ಹೊರಟಾಗ ಅವರು ಏನು ಹೇಳಿದರು ಅಂತ ಹೇಳಿದ್ರೆ, ಒಂದು ಫೋಟೋ ತೆಗೆಯುವ, ನೀವು ಮೀಟಿಂಗ್ಗೆ ಬಂದಿದ್ದೀರಿ ಅಂತ ಹೇಳುವಂಥ ಒಂದು ಉದ್ದೇಶಕ್ಕಾಗಿ ಒಂದು ಫೋಟೋ ತೆಗೆಯುವ ಅಂತ ಹೇಳಿದರು. ಆದರೆ ಅವರು ಬಲವಂತವಾಗಿ ಫೋಟೋ ತೆಗೆದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ಸಿಗೆ ಸೇರ್ಪಡೆ ಅಂತ ಹೇಳುವ ವಿಷಯದಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಹರಿದಾಡಿಬಿಟ್ಟಿದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ನನ್ನ ಮನಸ್ಸಿಗೆ ಇದರಿಂದ ತುಂಬ ನೋವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಕುಟುಂಬ ಇಡೀ ಬಿಜೆಪಿಯಲ್ಲಿ ಇದ್ದೇವೆ. ನನಗೆ ಬಿಜೆಪಿಯಿಂದ ಒಳ್ಳೆ ಸ್ಥಾನಮಾನ ಕೂಡ ಸಿಕ್ಕಿದೆ. ನಾನು ತಾಲೂಕು ಪಂಚಾಯತ್ ಸದಸ್ಯರಾಗಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ನನ್ನಿಂದಾಗುವಂತಹ ಕೆಲಸವನ್ನು ಈ ಬಿಜೆಪಿಗೆ ಕೊಟ್ಟಿದ್ದೇನೆ ನಾನು. ಹಾಗಾಗಿ ಇದು ಸತ್ಯಕ್ಕೆ ದೂರವಾದಂತಹ ವಿಷಯ. ಅದರಲ್ಲಿ ಯಾರು ಅಂತ ಹೇಳಿದ್ರೆ, ನಮ್ಮ ಹೇಮಂತ್ ಶೆಟ್ಟಿ ಕಾವು ಅವರಿದ್ರು, ಮತ್ತೆ ಕೃಷ್ಣ ಪ್ರಸಾದ್ ಆಳ್ವರಿದ್ರು, ಜಯರಾಜ ಶೆಟ್ಟಿ ಅನಿಲ ಇವರಿದ್ರು, ಮತ್ತೆ ಅಲ್ಲಿ ಊರವರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಇದ್ರು. ಇವತ್ತು ನಿನ್ನೆಯ ದಿವಸ ನಮ್ಮೊಬ್ಬ ಮಹಿಳೆ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಪಕ್ಷದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಕಳೆದ ಬಾರಿ ಸ್ಥಾಯಿ ಸಮಿತಿಯ ಜವಾಬ್ದಾರಿಯಲ್ಲಿ ಪಕ್ಷ ಕೊಟ್ಟಿರುವಂತಹ ಜವಾಬ್ದಾರಿ ಬಹಳ ನಿಷ್ಠೆಯಿಂದ ಮಾಡಿರುವಂತಹ ಮಹಿಳೆ. ನಿನ್ನೆ ಏನೋ ತನ್ನ ಕೆಲಸದ ನಿಮಿತ್ತ ಅಲ್ಲೊಂದು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಹೋಗಿ ಯಾವುದೋ ಒಂದು ಕೆಲಸದ ಬಗ್ಗೆ ಮಾತಾಡಬೇಕು ಒಂದು ಉದ್ದೇಶಕ್ಕೋಸ್ಕರ ಹೋಗಿದ್ರು. ಅಲ್ಲಿ ಒಂದು ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿಯ ಯಾರೆಲ್ಲ ಸೇರಿದ್ರು ಅಲ್ಲಿ ಕಾಂಗ್ರೆಸ್ಸಿಗರು, ಇವರನ್ನು ಬಲವಂತವಾಗಿ ನೀವು ಬನ್ನಿ, ನೀವು ಕಾಂಗ್ರೆಸ್ಗೆ ನಾವು ಸೇರ್ಪಡೆಗೊಳಿಸುವ ಅನ್ನೋ ರೂಪದಲ್ಲಿ ಅವರನ್ನು ಬಲವಂತವಾಗಿ ಎಳೆದು ಫೋಟೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಈ ತಾಯಿ ನಿನ್ನೆ ರಾತ್ರಿ ನಮಗೂ ಮಾತಾಡಿದೆ ಫೋನಲ್ಲಿ. ನಾನು ಆ ರೀತಿ ಯಾವುದು ಉದ್ದೇಶಕ್ಕಾಗಿ ಹೋಗಿಲ್ಲ, ನನ್ನೊಂದು ಕೆಲಸದ ನಿಮಿತ್ತ ನಾನು ಹೋಗಿದ್ದೆ. ಅಲ್ಲಿ ವಿನಾಕಾರಣ ನನ್ನನ್ನು ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಪಂಚಾಯತ್ ಸದಸ್ಯೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅನ್ನೋ ಒಂದು ವೈರಲ್ ಆಗುವಂಥದ್ದನ್ನು ನಾನು ಕಂಡೆ. ನನಗೆ ಬಹಳ ಮನಸ್ಸಿಗೆ ನೋವಾಗಿದೆ ಅನ್ನೋ ರೀತಿಯಲ್ಲಿ ಫೋನಲ್ಲಿಯೂ ನಿನ್ನೆ ಅದೇ ರೀತಿಯನ್ನು ಉಲ್ಲೇಖ ಮಾಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಆಫೀಸಿಗೆ ಬಂದು ನಿನ್ನೆಯ ಒಂದು ಆ ಘಟನೆ ನನಗೆ ಬಹಳಷ್ಟು ನೋವಾಗಿದೆ. ನನಗೊಂದು ಮನಸ್ಸಿಗೆ ತುಂಬಾ ಆಘಾತವಾಗಿದೆ. ನಾನು ಹುಟ್ಟಿದ್ದು ಬಿಜೆಪಿಯ ಒಂದು ವ್ಯವಸ್ಥೆಯಲ್ಲಿ, ಇನ್ನು ಮುಂದಕ್ಕೂ ಬಿಜೆಪಿ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಹತ್ರ ಬಹಳ ಕೂಗಿ ನಮ್ಮ ಹತ್ರ ವಿಷಯವನ್ನು ಹೇಳಿಕೊಂಡ್ರು. ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ 1000ಕ್ಕೂ ಮಿಕ್ಕಿದ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿದ್ದಾರೆ ಎನ್ನುವುದನ್ನು ಶಾಸಕರು ಈಗಾಗಲೇ ಸ್ಪಷ್ಟಪಡಿಸಿದ್ದು, ಈ ಬೆಳವಣಿಗೆಯ ನಡುವೆ ಇಂತಹ ವಿವಾದಗಳು ಏಳುವ ಸಾಧ್ಯತೆಗಳು ಹೆಚ್ಚಾಗಿದೆ.
ಅನೀಶ್, ವಿ4 ನ್ಯೂಸ್, ಪುತ್ತೂರು. ಕೊಡಚಾದ್ರಿಯ ಪ್ರಕೃತಿ ಸೌಂದರ್ಯ, ಅದರಲ್ಲೂ ಮಳೆಗಾಲದಲ್ಲಿ ಕೊಡಚಾದ್ರಿಯ ರಮಣೀಯ ದೃಶ್ಯವನ್ನ ಪದಗಳಲ್ಲಿ ವರ್ಣಿಸಲು ಅಸಾಧ್ಯ. ಇದೊಂದು ಪ್ರಕೃತಿ ಮಧ್ಯೆಯ ಅದ್ಭುತ ಸೃಷ್ಟಿ ಎಂದೇ ಹೇಳಬಹುದು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮೂಕಾಂಬಿಕಾ ದೇವಸ್ಥಾನದ ಹಿನ್ನೆಲೆಯಲ್ಲಿದ್ದು ಪ್ರಕೃತಿ ಪ್ರಿಯರಿಗೆ ಹಾಗೂ ಚಾರಣಿಗರಿಗೆ ಹೇಳಿ ಮಾಡಿಸಿದ ಜಾಗ. ಕೊಡಚಾದ್ರಿ ಬೆಟ್ಟ ಸಾಲುಗಳು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುತ್ತಿದೆ. ಬೆಟ್ಟವನ್ನ ಹತ್ತುವುದೇ ಒಂದು ಮನೋರಂಜನಾ ಚಟುವಟಿಕೆ. ರಕ್ತದ ಕಣಕಣದಲ್ಲೂ ಇರುವ ಟ್ರೆಕ್ಕಿಂಗ್ ಕಿಚ್ಚು ಹೆಚ್ಚುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಬೆಟ್ಟದ ತುದಿಗೆ ಟ್ರೆಕ್ಕಿಂಗ್ ಮಾಡುತ್ತಾ ಸಾಗುವಾಗ ಕಂಡುಬರುವ ವನರಾಶಿ, ಕಾಡು, ಮಳೆಗಾಲದಲ್ಲಿ ಪ್ರತಿಯೊಬ್ಬರು ಪ್ರವಾಸಿಗರು ಜರ್ಕಿನ್ ಬಳಸಿ ಬರುವುದು ಸಹಜ. ಬೆಟ್ಟದ ಮೇಲೆ ಒಂದೇ ಸಮನೆ ಮಳೆ ಸುರಿಯುವುದರಿಂದ ಮತ್ತಷ್ಟು ಹುಮ್ಮಸ್ಸು ತುಂಬುತ್ತದೆ. ಅಂದ ಹಾಗೆ ಹಚ್ಚ ಹಸಿರು ದೃಶ್ಯಗಳು ನಮ್ಮನ್ನ ಮನಸೂರೆಗೊಳಿಸಿತ್ತು. ಮಳೆಗಾಲದಲ್ಲಿ ಕೊಡಚಾದ್ರಿಯ ಧರೆಗಿಳಿದ ಅಪ್ಸರಿಯಂತೆ ಕಾಣುವುದಂತೂ ಖಂಡಿತ. ಸುತ್ತಲೂ ಮಂಜು ಮುಸುಕಿನ ವಾತಾವರಣ, ತಂಪು ಗಾಳಿ ಸೂಸುವ ಪರಿಸರ, ಮಳೆ ನೀರಿನ ತುಂತುರು ಹನಿ, ಎಲ್ಲೆಲ್ಲೋ ಹಸಿರು, ತಾಜಾ ನೀರಿನ ಕೆರೆ ತೊರೆಗಳು, ನಗರದ ಗೌಜು ಗದ್ದಲಗಳೆಲ್ಲ ಶಾಂತತೆ ಇದನ್ನ ಒಂದು ಭೂಮಿ ಮೇಲಿನ ಸ್ವರ್ಗದ ಹಾಗೆ ಕಾಣುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಕೊಡಚಾದ್ರಿ ಪ್ರವಾಸಿಗರಿಗೆ ಒಂದು ಅದ್ಭುತ ತಾಣ. ಕೊಡಚಾದ್ರಿಯ ತುದಿಯಲ್ಲಿ ಅಥವಾ ಶಿಖರದಲ್ಲಿ ಶಂಕರ ಪೀಠವಿದೆ. ಪುರಾಣಗಳು ಆದಿಶಂಕರಾಚಾರ್ಯರು ದೇವಿಯ ಆಶೀರ್ವಾದ ಪಡೆಯಲು ತಪಸ್ಸು ಮಾಡಿದ್ದರು ಎಂದು ವಿವರಿಸುವ ಸ್ಥಳ ಇದು. 3 ಮಾರ್ಗಗಳ ಮೂಲಕ ಶಿಖರವನ್ನ ತಲುಪಬಹುದು. ಎಲ್ಲ ಮಾರ್ಗಗಳು ಮಧ್ಯ ಕೊಡಚಾದ್ರಿಯಲ್ಲಿರುವ 4 ದೇವಾಲಯಗಳಲ್ಲಿ ಕೊನೆಗೊಳ್ಳುತ್ತವೆ. ಅಲ್ಲಿಂದ ಅವರು 3 ಮಾರ್ಗಗಳಲ್ಲಿ ಚಾರಣ ಮಾಡಲು ಆಯ್ಕೆ ಮಾಡಿದ ಮಾರ್ಗವನ್ನ ಲೆಕ್ಕಿಸದೆ ಶಿಖರವನ್ನ ತಲುಪಲು ಎಲ್ಲರೂ ಪಾದಯಾತ್ರೆ ಮಾಡಬೇಕಾಗುತ್ತದೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಅಸ್ತ್ರ ಗ್ರೂಪ್ನ ಸಿಒ ಲಂಚುಲಾಲ್ ಕೆಎಸ್ ಅವರು ವಿಭಿನ್ನ ರೀತಿಯಲ್ಲಿ ಸಮಾಜಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಇದೀಗ ಮಂಗಳೂರಿನ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಆಯೋಜಿಸಿದ ಸುಗಿತ್ ನಲಿಪುಗ ಕುಣಿತ ಭಜನಾ ಸ್ಪರ್ಧೆಯ ನಗದು ಬಹುಮಾನದ ಪ್ರಾಯೋಜಕರಾಗಿಯೂ ಸಹಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗುರುಪೂರ್ಣಿಮೆಯ ಶುಭ ದಿನದಂದು ಸಾಯಿಬಾಬರ ಪ್ರತಿಮೆಯನ್ನ ನೀಡಿ ಅವರನ್ನ ಗೌರವಿಸಲಾಯಿತು. ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ, ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಾಯಿ ಪರಿವಾರ ಟ್ರಸ್ಟ್ ಆಯೋಜನೆ ಮಾಡ್ತಾರೆ. ಮಗಡೆ ಹೊಸ ದೀಪಿನ ಆಯೋಜನೆ ಮಾಡ್ತಾರೆ. ಸುಗೀತಿನಲ್ಲಿ ಕೂಡ 2025 ಕುಣಿತ ಭಜನಾ ಸ್ಪರ್ಧೆ ತ್ರಿವಳಿ ಜಿಲ್ಲಾ ಮಟ್ಟದ ಈ ಸ್ಪರ್ಧೆಗೆ ಆಯೋಜನೆ ಮಾಡ್ಕೊಂಡು ಎಲ್ಲ ಕೈ ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆ ಒಂದು ಪೂರ ಎಲ್ಲ ಲೆಕ್ಕಲೆ ಕೊಟ್ಟ. ಪ್ರಮುಖ ವ್ಯಕ್ತಿಯಾದ ಈಗ
ಈಗಿನ ಮನೆತ ಒಟ್ಟಿಗೆ ನಮ್ಮ ಲಾಂಚುಲಾಲ್ ಬೈಲ ನಮ್ಮ ಪೂರ್ಣ ರೀತಿಯ ಸಹಕಾರ ಕೊಡ್ತಿದ್ದಾರೆ ಅಂಚಿತಿ ಎಡ್ಡೆ ಹೃದಯ ಸಹಕಾರ ಮಾಡ್ತಿನ ನೆನಪು ಮಾಡ್ಕೊಂಡ ಸಾಯಿ ಪರಿವಾರದ ಕರ್ತವ್ಯ ನೆನಪು ಇಲ್ಲಿ ಗುರು ಪೂರ್ಣಿಮೆದ ಶುಭ ದಿನಕ್ಕೆ ಇಲ್ಲಿ ಅದು ಗುರುನ ಸಾಯಿಬಾಬಾನ ಗುರುನ ಸಿರಿಡಿದು ಕೊಡುತ್ತಿನ ಪ್ರತಿಮೆಯನ್ನು ಲಾಂಚುಲಾಲ್ ಕೊಡ್ಕೊಂಡ ಮೂಲಕ ನನ್ನ ಅವರ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಚಲನಚಿತ್ರ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಮಹತ್ವ ಕ್ಷೇತ್ರ ಎಲ್ಲ ಗುರುನ ಅನುಗ್ರಹ ವೃದ್ಧಿ ಅವಳು ಮಾಡ್ಕೊಂಡ ಸಾಯಿಬಾಬಾನ ನಟ್ಟು ಇಲ್ಲಿ ಗುರು ಪೂರ್ಣಿಮೆ ಶುಭ ದಿನಕ್ಕೆ ಸುಗೀತನಲ್ಲಿ ಕೂಡ ಕಾರ್ಯಕ್ರಮ ಪೂರ್ಣ ರೀತಿಯ ಸಹಕಾರ ಕೊಟ್ಟು ಜನಮೆಚ್ಚುವಿಕೆ ಪಾತ್ರ ಎನ್ನುತ್ತಿನ ನಮ್ಮ ಲಾಂಚುಲಾಲ್ ಅಸ್ತ್ರಕೂಟದ ಸಿಇಒ ಗೌರವದ ಸಂದೇಹ. ಗುಜರಾತಿನ ಮಹಿಸಾಗರ ನದಿಯ 40 ವರ್ಷ ಹಳೆಯ ಸೇತುವೆ ಮುರಿದುದರಲ್ಲಿ ಸತ್ತವರ ಸಂಖ್ಯೆಯು 15ಕ್ಕೆ ಏರಿದೆ. 5 ವಾಹನಗಳು ನದಿಗೆ ಬಿದ್ದವು. ಹಲವಾರು ಮಂದಿ ಗಾಯಗೊಂಡಿದ್ರು. ಕಾಲಕಾಲಕ್ಕೆ ಮತದಾರರ ಪಟ್ಟಿ ಹೊಸತಾಗಿರುತ್ತದೆ. ಚುನಾವಣೆಯ ಹೊಸ್ತಿಲಲ್ಲಿ ಇದೇನು ದಿಢೀರನೆ ಆತುರ ಎಂಬುದನ್ನು ಬಿಟ್ಟರೆ ಬೇರೇನೂ ಅಲ್ಲವಾದ್ದರಿಂದ ಹೊಸ ಮತದಾರರ ಪಟ್ಟಿಯ ತರಾತುರಿಗೆ ತಡೆ ನೀಡಲಾಗುವುದು ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಹೊಸ ಮತದಾರರ ಪಟ್ಟಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಹಿಂದಿನ ಮತದಾರರ ಗುರುತಿನ ಚೀಟಿಯನ್ನು ಪರಿಗಣಿಸಿ ಹೊಸ ಮತದಾರರ ಪಟ್ಟಿ ತಯಾರಿಸುವಂತೆಯೂ ಸುಪ್ರೀಂ ಸೂಚಿಸಿತು. ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಸಂಘ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರಾ ತರಾತುರಿಯಲ್ಲಿ ಕಿತಾಪತಿಯಿದೆ. ಕಳೆದ 10 ವರ್ಷಗಳಿಂದ ಇಲ್ಲದೆ ಚುನಾವಣಾ ಕಾಲದಲ್ಲಿ ಹರಿಬಿರಿಯೇನು. ಮುಂದಿನ ವರ್ಷದ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲೂ ಕೊನೆಯ ಕ್ಷಣದಲ್ಲಿ ಬಂದು ಹೀಗೆ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಹೂಡಿದ್ರು. ಈ ನಡುವೆ ಆಧಾರ್ ಕಾರ್ಡ್ ಅಧಿಕೃತ ಗುರುತು ಅಲ್ಲ ಎಂದು ಚುನಾವಣಾ ಆಯೋಗದ ಪರ ವಾದಿಸಿದ್ದನ್ನು ಸುಪ್ರೀಂ ಕೋರ್ಟ್ ಒಪ್ಪದೆ ಅದನ್ನು ಮತದಾರರ ಹೆಸರು ನೋಂದಣಿಗೆ ಪರಿಗಣಿಸುವಂತೆ ಹೇಳಿತು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಏನು ಎಂದು ರಾಷ್ಟ್ರೀಯ ಜನತಾದಳದ ಪರ ಸುಪ್ರೀಂನಲ್ಲಿ ಪ್ರಶ್ನಿಸಲಾಯಿತು. ಬಿಹಾರ ಚುನಾವಣೆಗೆ ಸಂಬಂಧಿಸಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಂಬುದು ಆರಂಭಿಸಿದ್ದು ಪ್ರತಿಪಕ್ಷಗಳು ಅದನ್ನು ವಿರೋಧಿಸಿವೆ. ಬಿಹಾರದಲ್ಲಿ ದಿಢೀರ್ ಮತದಾರರ ಪಟ್ಟಿ ಹೊಸತಾಗಿಸುವ ಚುನಾವಣಾ ಆಯೋಗದ ಕಾರ್ಯಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿತು. ಮಹಿಸಾಗರ ನದಿಯ ಸೇತುವೆಯು ಮಧ್ಯಭಾಗದಲ್ಲಿ ಮುರಿದು ನದಿಗೆ ಬಿದ್ದಿದೆ. 2 ವ್ಯಾನ್, 2 ಲಾರಿ, 1 ಆಟೋ ರಿಕ್ಷಾ ಸೇರಿ 5 ವಾಹನಗಳು ನದಿಗೆ ಬಿದ್ದಿದ್ದವು. ಈ ಮುರಿದು ಬಿದ್ದ ಭಾಗದಲ್ಲಿ ಒಂದು ಟ್ಯಾಂಕರ್ ಮೇಲೆ ವಾಲಿ ನಿಂತಿದೆ. ಅದನ್ನು ಕ್ರೇನ್ ಮೂಲಕ ಇಳಿಸಲು ಪ್ರಯತ್ನ ನಡೆದಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯವರು ಆ ಯೋಚನೆ ಮಾಡಿದ್ದರಾದರೂ ನದಿಯ ನಡುವೆಡೆಗೆ ಕ್ರೇನ್ ಒಯ್ಯಲು ಸಾಧ್ಯವಾಗಿಲ್ಲ. ಇದೇ ವೇಳೆ ಸಂಚರಿಸುತ್ತಿದ್ದ 5 ವಾಹನಗಳು ನದಿಗೆ ಉಳಿವೆ. ಪರಿಣಾಮವಾಗಿ ಸಾವು ಮತ್ತು ನೋವುಗಳಾಗಿವೆ ಎಂದು ಗುಜರಾತ್ ಆರೋಗ್ಯ ಮಂತ್ರಿ ರಿಷಿಕೇಶ್ ಪಟೇಲ್ ತಿಳಿಸಿದರು. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಕೂಡಲೇ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. 1985ರಲ್ಲಿ ನಿರ್ಮಾಣವಾದ ಈ ಸೇತುವೆಯನ್ನು ಆಗಾಗ ರಿಪೇರಿ ಮಾಡಿದೆ. ಇತ್ತೀಚೆಗೆ ಸಮಗ್ರ ರಿಪೇರಿ ಮಾಡಲಾಗಿತ್ತು. ಅದಾದ ತಿಂಗಳಲ್ಲೇ ಉರುಳಿರುವುದನ್ನು ಪರಿಶೀಲಿಸಲಾಗುತ್ತಿದೆ. ವಡೋದರಾ ಮತ್ತು ಆನಂದ್ ಜಿಲ್ಲೆಗಳನ್ನು ಸಂಪರ್ಕಿಸುವ 900 ಮೀಟರ್ ಉದ್ದದ ಈ ಸೇತುವೆಯು 23 ಕಂಬಗಳನ್ನು ಹೊಂದಿದೆ. ಮುರಿದಾಗ ನದಿಗೆ ಬಿದ್ದವುಗಳಲ್ಲಿ ಗಾಯಗೊಂಡಿರುವ 10 ಮಂದಿಯನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. 3 ನಾಪತ್ತೆಯಾಗಿದ್ದಾರೆ ಎಂದು ಕೆಲವರು ತಿಳಿಸಿದ್ದಾರೆ. ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಗುರುಪೂಜೆ ನಡೆಯಿತು. ಅಭಿವೃದ್ಧಿಯ ರೂವಾರಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿಯವರ ಮುಂದಾಳತ್ವದಲ್ಲಿ ಕುದ್ರೋಳಿ ಕ್ಷೇತ್ರದಲ್ಲಿ ಗುರುಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿ ಜನಾರ್ದನ ಪೂಜಾರಿಯವರು ದೇವರ ಕೃಪೆಯಿಂದ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾಗಿ ಜಯರಾಜ್ ಎಚ್ ಸೋಮಸುಂದರ್ ನಿಯೋಜನೆಗೊಂಡಿದ್ದಾರೆ. ಇವರು ದೇವರು ಕಳುಹಿಸಿದ ಮನುಷ್ಯ, ಇದು ಜಗತ್ತಿಗೆ ತಿಳಿಯಬೇಕಾಗಿದೆ ಎಂದು ಹೇಳಿದರು. ಮುಖ್ಯ ಕಾರಣ
ಎಂಕಲ ಗುರುವಾದಿತ್ಯನ ಅರೆಗಿನಿ ಗುರುವಂದನೆ ಮಲ್ಪೆರೆ ಎಂಕುಲು ಮೂಲು ಮಾತೆಲ್ಲ ಸೇರಿದ ಐಗೆ ಹೊಸತ ಅಧ್ಯಕ್ಷೆ ನೇಮಕ ಮಲ್ತಿನಾರೆಲ್ಲ ಮೂಲು ಎಂಕುಲು ಲೆತೊಂದು ಬತ್ತು ನಿಖಲನ್ ಮುಂದೆ ಮುದ್ದಿತ ಇವರನ್ನು ನೇಮಕ ಮಾಡಿದ್ದು ಇಲ್ಲಿಯ ಎಲ್ಲ ಸಮಸ್ತ ದೇವರು. ಇವರು ದೇವರು ಕಳಿಸಿದ ಮನುಷ್ಯ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಸತ್ಯ. ಶ್ರೀ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಮಾತನಾಡಿ, ದೇವರ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಇವತ್ತು ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಸಂದೇಶವನ್ನು ಕೊಟ್ಟು ಎಲ್ಲರೂ ಕೂಡ ದೇವರ ಮಕ್ಕಳು, ನಾವೆಲ್ಲರೂ ಆ ದೇವರ ಅನುಗ್ರಹದಿಂದ ಎಲ್ರಿಗೂ ಒಳ್ಳೆಯದಾಗಬೇಕೆನ್ನೋ ಒಂದು ದೃಷ್ಟಿಯಿಂದ ಕೇರಳದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಈ ಯಾರಿಗೆ ಹಿಂದುಳಿದ ವರ್ಗದವರಿಗೆ ದೇವಸ್ಥಾನ ಪ್ರವೇಶ ಇಲ್ಲದ ಸಮಯದಲ್ಲಿ ನಾವೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ದೇವರ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಗದ್ಗುರು ಯಾರು ಅಂತ ಕೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಮೃತ ಹಸ್ತದಿಂದ ಸ್ಥಾಪಿಸಲ್ಪಟ್ಟಂತಹ ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇವತ್ತು ಆ ಗುರುಗಳಿಗೆ ಗುರುವಂದನೆ ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಈ ಗುರುಪೂರ್ಣಿಮೆಯ ವಿಶೇಷ ದಿವಸ ವಿಶೇಷ ಪೂಜೆಯನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದು. ಈ ವೇಳೆ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾಗಿ ಜಯರಾಜ್ ಎಚ್ ಸೋಮಸುಂದರಂ, ಕ್ಷೇತ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ದೇವೇಂದ್ರ ಪೂಜಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, B4 ನ್ಯೂಸ್, ಮಂಗಳೂರು. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ B4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.